ಒಂದ ಎರಡ ನೀನ್ ಹಾಡಿದರೆ ನಾ ಮಾಡ್ತಿಲ್ಲ ಎಂತ ನೆನ್ಸುದಪ್ಪ ಮಾಡ್ತೀನಿ ಎಂತ ಹೇಳ ನೀನು ಹೆಣ್ಣ ನೀ ಹೆಣ್ಣ ನೀನು ಮಧ್ಯಾಹ್ನ ಪತ್ತಿನ ಮನ್ಗಳಿಗೆ ಮುಂದೆ ಏನು ಹಲ ಬರ್ತದೆ ನಿನಗೆ ಚಳಿ ಬರ್ತದೆ ನೀನು ಪುಸ್ತಕ ಮತ್ತೊಂದು ಯಾರ ನೀನು ಏ ರಾಮ ಕೋಣ ಇಲ್ವಾ ಇಲ್ವಾ ಬೇಡ ಅಲ್ಲ ಬೇಡ ನಾಳೆಗೆ 40 ಆದಂಗೆ ನಿನಗೆ ವರ್ಷ ಆದ ಕಡೆ ನೀನು ಪುಸ್ತಕ ಪುಸ್ತಕ ಹಿಡ್ಕೊ ಒಲಿಬೇಕು ಬೇಡ ಅದು ಮಗುವಲ್ಲಿ ಯಾರಿಲ್ಲ ಇಲ್ಲ ಪುಸ್ತಕ ಇಟ್ಕೊ ಮಧ್ಯಾಹ್ನ ಪತ್ತಿ ನಿಮ್ಮ ತುಳಿ ಊರೂರು ತಿರುಗುತ್ತೇನೆ ಧೂಳಿಯಲ್ಲ ಅಲ್ಲಲ್ಲಿ ಸುಳಿಯುತ್ತೇನೆ ಯಾರ ಕೈಗೂ ಸಿಗುವುದಿಲ್ಲ ಹಾಗಾದರೆ ನಾನ್ಯಾರು ನೀನು ಮೊದಲು ನಾಯಿ ಮಧ್ಯಾಹ್ನ ಪತ್ತಿನ ಗೌ ಗೌ ಅಂತೇಳಿ ಇಲ್ಲಿ ನೋಟಿಗೆ ನಾನು ವರ್ಗ ಬರೀ ನಿನ್ನೆಂತ ಗಿಡ ಅಯ್ಯ ಬಾಗುವಂತ ಇದು ಮೊನ್ನೆ ತೈಸಿ ಕೊಟ್ಟು ಪುಸ್ತಕವಾ ಇದ ಇದಂತ ತಲ್ದಿಂಬೊಳಗೆ ಹಾಕಂಬಂದ್ಕೊಂಡದ ಹೊಟ್ಟಿಕಾಲಲ್ಲಿ ಹಾಕದ ಇದು ಪುಸ್ತಕ ಎಲ್ಲ ಅಯ್ಯೋಗೋಡ ಇದು ಮೊನ್ನೆ ತೈಸಿ ಕೊಟ್ಟು ಪುಸ್ತಕವಾ ಇದೆಂತ ನಿನ್ನ ಕಂಪಸ ಮಂಡಿ ಓಡಿದೆ ವಯಸ್ಸಾಕಿದಂಗೆ ಎಂತ ಬಾಮಿ ಮಣ್ತೋಡು ಕೇಳಿಸದ ಮಣ್ತೋಡು ಕೇಳಿಸದ ಇದು ಎಂತ ಐತಿ ಇದು ಸೀಟು ಬರ್ತಿದ್ದೆಲ್ಲ ಅಪ್ಪಯ್ಯ ಶಾಲೆ ಒಂದ ಬೇಸಿಗೆ ಅಂಶ ನೋಟು ಹುಡಿ ಬರ್ತೀವಿ ಓದ ಬೇಸಿಗೆ ರಜೆ ಬಗ್ಗೆ ಪ್ರಬಂಧ ಬರು ಕೇಳಿರತ್ತೆ ನಂಗೆ ಗೊತ್ತಿಲ್ಲ ಮರ ಬೇಸಿಗೆ ರಜೆ ಒಂಚೂರು ಹೇಳಿ ಅಪ್ಪಯ್ಯ ಬೇಸಿಗೆ ರಜೆ ಬಗ್ಗೆ ಹಾ ಬರ್ಕೊ ಬೇಸಿಗೆ ರಜೆಯಲ್ಲಿ ನಾನು ಬೈಕ್ ತಕೊಂಡ ಮೈರ್ಕೊಮಿಂಗ್ ಬಿದ್ದೆನು ಮಣಿಪಾಲ್ ಆಸ್ಪತ್ರೆಗೆ ಕಾಲ್ ಮೇಲ್ ಮಾಡ್ಕೊಂಡ 25 ದಿವಸ ಮನ್ಕಂಡೇನು 12 ದಿವಸ ಮನೆಯಂಗ ಬ್ಯಾಂಡೇಜ್ ಹಾಕೊಂಡು ಅಪ್ಪ ಅಪ್ಪಿ ನಾನು ಸನ್ನಿ ಮಾಡಿದರು ಹೀಗೆ ಅಪ್ಪನ ದುಡ್ಡನ್ನ ಬೇಸಿಗೆ ರಜೆಯಲ್ಲಿ ಒತ್ತಿ ಬೆಚ್ಚಿದೆನು ಅಕ್ಕ ಬೇಲಿ ಹಾಯಿಸರ ಕಣಗೆ ಊರೂರು ತಿರುಗುತ್ತಿದ್ದಳು ಬೇಸಿಗೆ ರಜೆ ಮುಗಿಯಿತು ಶಾಲಿ ಬಂತಂದ ಅಪ್ಪಯ್ಯ ಹಾಗಲ್ಲ ಹಾಗಾದ್ರೆ ನಂಗೆ ಗೊತ್ತಿಲ್ಲ ಓದ್ಕೋ ಕಡೆಗೆ ಅಪ್ಪಿ ಬಂದ ಕೂಡ ಏನು ಓದ್ಕೋ ಹೋಗ್ಬೇಡ ಅನ್ಸೊಟ್ಕಾಣ್ಬೇಡ ವಿಶ್ವದ ಪ್ರಮುಖ ದಿನಗಳು ಮೇ 1 ವಿಶ್ವ ಕಾರ್ಮಿಕರ ದಿನ, ಜೂನ್ 5 ವಿಶ್ವ ಪರಿಸರ ದಿನ, ಜೂನ್ 21 ವಿಶ್ವ ಯೋಗ ದಿನ. ತಡೆ ಎಲ್ಲ ವಿಶ್ವ ದಿನಾಚರಣೆ ಹೇಳೋದಿಲ್ಲ ಅದೊಂದು ಬರ್ಕೋ. ಈ ಆಷಾಢಿ ಅಮಾಸಿ ದಿನ ವಿಶ್ವ ಕುಂದಾಪುರ ಕನ್ನಡ ದಿನ ಬರ್ತದೆ, ಅದನ್ನೊಂದು ಬರ್ಕೋ. ಈ ವರ್ಷ ತಾರೀಖ್ ಕಂಪ್ಲೀಟ್ ಹೇಳ್ತಿಕೇಣ 2023ನೇ ಇಸ್ವಿಗೆ ಜುಲೈ 17ಕ್ಕೆ ಅಮಾಸಿ, ಆ ದಿನ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಗೊತ್ತಾಯ್ತಾ. ಆಷಾಢಿ ಅಮಾಸಿ ದಿನ ಪ್ರತಿ ವರ್ಷ ಎಂತ ವಿಶ್ವ ಕುಂದಾಪುರ ಕನ್ನಡ ದಿನ ಅಪ್ಪಯ್ಯ. ಬರ್ಕೋದು ವಿಶ್ವ ಕುಂದಾಪುರ ಕನ್ನಡ ದಿನ. ಭಾಷೆ ಅಲ್ಲ ಬದುಕು. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.